ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಕಾಂತಾರ ಚಿತ್ರವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರುತ್ತೀರಿ. ಅದರಲ್ಲಿ ಚಿತ್ರಿಸಲಾಗಿರುವ ದೈವಗಳ ಒಡೆಯನಾದ ಪಂಜುರ್ಲಿ ದೈವ ಶಿವ ಪಾರ್ವತಿಯರ ಅಪ್ಪಣೆ ಪಡೆದು ಭೂಲೋಕಕ್ಕೆ ಇಳಿದು ಬಂದ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಕೆಲವೊಂದು ಕಥೆಗಳ ಪ್ರಕಾರ ಭೂಲೋಕದಲ್ಲಿ ನ್ಯಾಯ ಧರ್ಮ ಕಡಿಮೆಯಾಗಿ ಅನ್ಯಾಯ ಅಧರ್ಮಗಳು ಹೆಚ್ಚಾದಾಗ ಶಿವ ದೇವರು 1000 ದೈವಗಳನ್ನು ಭೂಲೋಕದಲ್ಲಿ ನ್ಯಾಯ ಉಳಿಸಿಕೊಡಲು ಭೂಲೋಕಕ್ಕೆ ಕಳುಹಿಸಿಕೊಡುತ್ತಾರೆ. ಪಾರ್ವತಿ ದೇವಿಯ ಅಪ್ಪಣೆ ಪಡೆದು ಗಣಮಣಿ ಅನ್ನಪ್ಪ ಭೂಲೋಕಕ್ಕೆ ಇಳಿದು ಬರುತ್ತಾನೆಂದು ಕೆಲವು ಕಥೆಗಳಲ್ಲಿ ತಿಳಿಸುತ್ತಾರೆ. ಇನ್ನು ಕೆಲವರು ಹೇಳುವ ಪ್ರಕಾರ ಘಟ್ಟದ ಮೇಲಿಂದ ಇಳಿದು ತುಳುನಾಡಿನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ 2 ಹಂದಿಮರಿಗಳು ಸುಬ್ರಹ್ಮಣ್ಯ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತವೆ. ಆ ಹಂದಿಮರಿಗಳ ಭಕ್ತಿಗೆ ಮೆಚ್ಚಿದ ಸುಬ್ರಹ್ಮಣ್ಯ ದೇವರು ಇನ್ನು ಮುಂದಕ್ಕೆ ಸತಿಪತಿಗಳಾಗಿ ಬಾಳ್ವೆ ನಡೆಸಬೇಕೆಂದು ವರದಾನ ನೀಡುತ್ತಾರೆ. ಆ ಕಾರಣದಿಂದ ಆ ಹಂದಿಮರಿಗಳು ಸಂಸಾರ ನಡೆಸಿ ಅವರಿಗೆ 4 ಹಂದಿಮರಿಗಳು ಹುಟ್ಟುತ್ತವೆ. ಒಂದು ಬಾರಿ ಭೂಲೋಕಕ್ಕೆ ಪಾರ್ವತಿ ದೇವಿ ಬಂದಿದ್ದ ಸಂದರ್ಭ ಆ 4 ಹಂದಿಮರಿಗಳಲ್ಲಿ ಒಂದನ್ನು ತನ್ನ ಜೊತೆ ಕೈಲಾಸಕ್ಕೆ ತೆಗೆದುಕೊಂಡು ಹೋಗುತ್ತಾಳೆ. ಆದರೆ ಆ ಹಂದಿಮರಿ ಉದ್ಯಾನವನದಲ್ಲೆಲ್ಲ ಓಡಾಡಿ ಇಡೀ ಉದ್ಯಾನವನವನ್ನು ಹಾಳು ಮಾಡಿ ಹಾಕುತ್ತದೆ. ಇದರಿಂದ ಕ್ರೋಧಗೊಂಡ ಪರಮೇಶ್ವರ ಆ ಹಂದಿಮರಿಯ ರುಂಡವನ್ನು ತುಂಡರಿಸುತ್ತಾನೆ. ಈ ಘಟನೆಯಿಂದ ಬೇಸರಗೊಂಡ ಪಾರ್ವತಿ ದೇವಿ ಹಂದಿಮರಿಗೆ ಮರುಜೀವ ನೀಡುವಂತೆ ಹಠ ಹಿಡಿಯುತ್ತಾಳೆ. ಪಾರ್ವತಿಯ ಹಠಕ್ಕೆ ಮಣಿದ ಶಿವನು ಆ ಹಂದಿಮರಿಗೆ ಮರುಜೀವ ನೀಡಿ ಪಂಜುರ್ಲಿ ಎನ್ನುವ ನಾಮಕರಣ ಮಾಡುತ್ತಾನೆ. ತನ್ನ ಎಲ್ಲ ಗಣಗಳಿಗೆ ಅಧಿಪತಿಯಾಗಿ ಗಣಮಣಿ ಎನ್ನುವ ಹೆಸರಿನಿಂದ ಭೂಲೋಕಕ್ಕೆ ತೆರಳಿ ಭೂಲೋಕದಲ್ಲಿ ಅನ್ಯಾಯವನ್ನು ಅಳಿಸಿ ನ್ಯಾಯವನ್ನು ಉಳಿಸಿಕೊಡಬೇಕೆನ್ನುವ ವರದಾನವನ್ನು ನೀಡಿ ಭೂಲೋಕಕ್ಕೆ ಕಳುಹಿಸಿಕೊಡುತ್ತಾನೆ. ಅದೇ ರೀತಿ ಪಾರ್ವತಿ ಕೂಡ ಪಂಜುರ್ಲಿ ದೈವಕ್ಕೆ ತುಳುನಾಡಿನಲ್ಲಿ ಅನ್ನಪ್ಪ ಪಂಜುರ್ಲಿ ಎನ್ನುವ ಹೆಸರಿನಿಂದ ನೆಲೆ ನಿಲ್ಲುವಂತೆ ವರದಾನ ನೀಡಿ ಕಳುಹಿಸಿಕೊಡುತ್ತಾಳೆ. ಆ ಕಾರಣದಿಂದಲೇ ಗಣಮಣಿ ಅನ್ನಪ್ಪ ಪಂಜುರ್ಲಿ ದೈವವಾಗಿ ತುಳುನಾಡಿನಲ್ಲಿ ನೆಲೆ ನಿಲ್ಲುತ್ತಾನೆ. ಅನ್ನಪ್ಪ ಪಂಜುರ್ಲಿ ದೈವ ಧರ್ಮಸ್ಥಳದಲ್ಲಿ ನೆಲೆ ನಿಂತ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.